ಮಳೆಗಾಲ ಆರಂಭವಾದರೆ ವಾಹನ ಚಾಲಕರಿಗೆ, ಪ್ರಯಾಣಿಕರಿಗೆ ಅಷ್ಟೇ ಅಲ್ಲದೆ ಪಾದಚಾರಿಗಳಿಗೆ ಸಮಸ್ಯೆ ಒಂದೆರಡಲ್ಲ. ಹೊಂಡಗಳೇ ತುಂಬಿರುವ ಕಡೆ ರಸ್ತೆ ಎಲ್ಲಿದೆ ಅಂತ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪಡುಬಿದ್ರೆ ಬೆಳ್ಮಣ್ ರಾಜ್ಯ ಹೆದ್ದಾರಿಯಲ್ಲಿ ಬಿದ್ದಿರುವ ಹೊಂಡ ಗುಂಡಿಗಳು ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದೆ. ಪಡುಬಿದ್ರೆ 5 ಕಿಲೋಮೀಟರ್ ಸಾಗಿದ್ರೆ ಹೆದ್ದಾರಿ ಸೇತುವೆ ಮೇಲಿನ ರಸ್ತೆ ಬಿದ್ದ ಹೊಂಡ ಗುಂಡಿಗಳು ವಾಹನ ಚಾಲಕರಿಗೆ ನರಕ ದರ್ಶನವನ್ನು ನೀಡುತ್ತಾ ಇದೆ. ಹೊಂಡಗುಂಡಿಯಿಂದ 10 ಅಪಘಾತಗಳು ನಡೆದು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.